ಬ್ರೆಡ್ ಫ್ರೈಡ್ ಎಗ್ ಸ್ಟಫಿಂಗ್ ರೆಡಿ. ಎಗ್ ಸ್ಟಫಿಂಗ್ ರೆಡಿ ಆಗಿದೆಯಲ್ಲ. ಮೇಲ್ಗಡೆ ನೀವು ಸಾಸ್ ಕೂಡ ಎಕ್ಸ್ಟ್ರಾ ಹಾಕಿದ್ದೀರಾ, ಬೇಕಿದ್ರೆ ಅದನ್ನು ಕೂಡ ನೆಂಚ್ಕೊಂಡು ತಿನ್ಬೋದು. ಓಕೆ, ಟೇಸ್ಟ್ ನೋಡೋಣ ಹಾಗಾದರೆ. ಫ್ರೈಡ್ ಬ್ರೆಡ್ ವಿತ್ ಎಗ್ ಸ್ಟಫಿಂಗ್ ತಯಾರಿಸೋ ವಿಧಾನ: ಮೊದಲು ಬೇಯಿಸಿದ ಮೊಟ್ಟೆಗೆ ಟೊಮ್ಯಾಟೊ ಸಾಸ್, ಗ್ರೀನ್ ಚಟ್ನಿ, ಪೆರಿ ಪೆರಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಉದುರಿಸಿ ಮ್ಯಾಶ್ ಮಾಡಿಕೊಳ್ಳಿ. ಇನ್ನೊಂದೆಡೆ ಬ್ರೆಡ್ಡನ್ನು ಲಟ್ಟಿಸಿ ಮಡಚಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆನಂತರ ತಯಾರಿಸಿದ ಹೂರಣವನ್ನು ಬ್ರೆಡ್ ಮಧ್ಯದಲ್ಲಿ ತುಂಬಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಹಾಗೂ ಪೆರಿ ಪೆರಿ ಮಸಾಲ ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರವಾದ ಫ್ರೈಡ್ ಬ್ರೆಡ್ ವಿತ್ ಎಗ್ ಸ್ಟಫಿಂಗ್ ಸವಿಯಲು ಬಲು ಚೆನ್ನ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.